ಮದುವೆಗೆ ಸಂಬಂಧಿಸಿದ ಫೋಟೋಗಳಲ್ಲಿ ಕೇರಳ ಯಾವಾಗಲೂ ವಿಭಿನ್ನವಾಗಿ ನಿಲ್ಲುತ್ತದೆ. ಇದೀಗ ಕೇರಳದ ವಧುವೊಬ್ಬರು ತಮ್ಮ ಮದುವೆಯ ಫೋಟೋಶೂಟ್ ಅನ್ನು ರಸ್ತೆ ಗುಂಡಿಗಳ ಬಳಿ ಮಾಡಿಕೊಳ್ಳುವುದು ಮೂಲಕ ಸಮಸ್ಯೆಯ ಬಗ್ಗೆ ಆಡಳಿತ ವರ್ಗದ ಗಮನಕ್ಕೆ ಸೆಳೆದಿದ್ದಾರೆ. ಈ ಫೋಟೋಶೂಟ್ನ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೆಂಪು ಸೀರೆ ಉಟ್ಟ ವಧು ನೀರು ತುಂಬಿದ ರಸ್ತೆ ಗುಂಡಿಗಳ ಪಕ್ಕದಲ್ಲಿ ನಡೆಯುತ್ತಾ ಬರುತ್ತಿದ್ದಾರೆ. ಛಾಯಾಗ್ರಾಹಕರು ಗುಂಡಿಗಳನ್ನು ಹೈಲೈಟ್ ಮಾಡಿ ಫೋಟೋಗಳನ್ನು ಕ್ಲಿಕ್ಕಿಸಿದ್ದಾರೆ. ಅಕ್ಕಪಕ್ಕ ಹೋಗುತ್ತಿದ್ದ ವಾಹನ ಸವಾರರು ಸಹ ಪರದಾಡುತ್ತಾ ಸಂಚರಿಸಿರುವುದು ಕಂಡುಬಂದಿದೆ. ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವ ಈ ವಿಡಿಯೋ 43 ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡಿದ್ದು 3.7 ಲಕ್ಷಕ್ಕೂ ಅಧಿಕ ಲೈಕ್ಸ್ ಬಂದಿದೆ. ವಧುವಿನ ಸೃಜನಶೀಲತೆ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಅನೇಕ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಕೇರಳದ ರಸ್ತೆ ಪರಿಸ್ಥಿತಿಗಳನ್ನು ಗೇಲಿ ಮಾಡಿದ್ದಾರೆ. ಒಬ್ಬ ಬಳಕೆದಾರ ಈ ಫೋಟೋಶೂಟ್ ರಸ್ತೆಯಲ್ಲಿ ಅಲ್ಲ, ಕೊಳದಲ್ಲಿ ನಡೆಯುತ್ತಿದೆ ಎಂದು ಬರೆದಿದ್ದಾರೆ. ಮತ್ತೊಬ್ಬರು ಒಳ್ಳೆ ರಸ್ತೆ ಎಂದು ಬರೆದಿದ್ದಾರೆ. ಮಗದೊಬ್ಬರು ಇದು ರಸ್ತೆಯೇ, ನೀವು ಮೀನಿನ ಮರಿಗಳನ್ನು ಖರೀದಿಸಿದ್ದರೆ ಇಲ್ಲಿ ಮೀನು ಸಾಕಾಣಿಕೆಯನ್ನು ಪ್ರಾರಂಭಿಸಬಹುದು ಎಂದು ಕಮೆಂಟ್ ಮಾಡಿದ್ದಾರೆ.